ಟಿಕೆಟಿನ ಹಣ ಕೊಟ್ಟಿಲ್ಲ ಎಂಬ ಆಕ್ರೋಶಗೊಂಡು ಕೆಎಸ್ಆರ್ಟಿಸಿ ಮಹಿಳಾ ಕಂಡಕ್ಟರ್ ಒಬ್ಬರು ಪುರುಷ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿ ದರ್ಪ ತೋರಿದಂತಹ ಘಟನೆ ನಡೆದಿದೆ. ಇದು ಬೆಳ್ತಂಗಡಿ ಬಸ್ ನಿಲ್ದಾಣದಲ್ಲಿ ನಡೆದಿದ್ದು ನಿರ್ವಾಹಕಿ ಹಲ್ಲೆ ನಡೆಸಿರುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮೂಡಿಗೆರೆಯಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ಸಿನಲ್ಲಿ ಟಿಕೆಟ್ ಹಣ ಕೊಟ್ಟಿಲ್ಲ ಎಂದು ಕಂಡಕ್ಟರ್ ಆರೋಪಿಸಿದ್ದಾರೆ. ಕೊಟ್ಟಿದ್ದೇನೆ ಅಂತ ಪ್ರಯಾಣಿಕ ಹೇಳಿದ್ದು. ಇದೇ ವಿಚಾರದಲ್ಲಿ ಇವರಿಬ್ಬರ ನಡುವೆ ವಾಗ್ವಾದ ನಡೆದಿದ್ದು ಅದು ತಾರಕಕ್ಕೇರಿ ತನ್ನ ಸಹನೆ ಕಳೆದುಕೊಂಡ ಹಾಸನ ಮೂಲದ ಕಂಡಕ್ಟರ್ ಪುಷ್ಪ ಎಂಬಾಕೆ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿದ್ದಾಳೆ. ಅದನ್ನ ಪ್ರಯಾಣಿಕ ವಿಡಿಯೋ ಮಾಡಲು ಮುಂದಾದಾಗ ಇನ್ನೂ ಆಕ್ರೋಶಗೊಂಡ ಕಂಡಕ್ಟರ್ ಪ್ರಯಾಣಿಕರ ಕಾಲರ್ ಪಟ್ಟಿಯನ್ನು ಹಿಡಿದು ಎಳೆದಾಡಿ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಆದರೆ ಪ್ರಯಾಣಿಕ ಮಾತ್ರ ನನಗೆ ಹೊಡೆಯಬೇಡಿ, ಬೈಬೇಡಿ ಎಂದು ಮತ್ತೆ ಮತ್ತೆ ಮನವಿ ಮಾಡುತ್ತಲೇ ಇದ್ರು. ನಿರ್ವಾಹಕಿ ದರ್ಪವನ್ನ ಕಂಡ ಬಸ್ಸಿನಲ್ಲಿದ್ದ ಇತರ ಪ್ರಯಾಣಿಕರು ಕೂಡ ಆಕೆಯನ್ನ ತರಾಟೆಗೆತ್ತಿಕೊಂಡಿದ್ದಾರೆ. ಕೊನೆಗೆ ಅದೇ ಬಸ್ಸಿನ ಚಾಲಕರು ಬಂದು ಪ್ರಯಾಣಿಕರನ್ನ ಸಮಾಧಾನ ಪಡಿಸಿದ್ದಾರೆ. ಬಸ್ಸಿನಲ್ಲಿದ್ದ ಇತರ ಪ್ರಯಾಣಿಕರು ಕೂಡ ಹಲ್ಲೆಗೊಳಗಾದಂತಹ ಪ್ರಯಾಣಿಕನನ್ನೇ ಬೆಂಬಲಿಸಿದ್ದಾರೆ. ಬಳಿಕ ಪೊಲೀಸರು ಆಗಮಿಸಿ ಬಸ್ಸಿನ ಸಹಿತ ಪ್ರಯಾಣಿಕನನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ. ಗಲಾಟೆಯಿಂದ ಮಾರ್ಗ ಮಧ್ಯೆ ಬಾಕಿ ಉಳಿದ ಪ್ರಯಾಣಿಕರಿಗೆ ಬೆಳ್ತಂಗಡಿ ಟ್ರಾಫಿಕ್ ಕಂಟ್ರೋಲರ್ ಬದಲಿ ಬಸ್ಸಿನ ವ್ಯವಸ್ಥೆ ಮಾಡಿ ಕಳುಹಿಸಿಕೊಟ್ಟರು. ಸರ್ ಹೊಡಿತಿದ್ದಾರೆ ಸರ್, ಹೊಡಿತಿದ್ದಾರೆ ಹೊಡಿತಿದ್ದಾರೆ ಸರ್. ಹೊರಗೆ ಹಾಕಿ ಸರ್, ಇಂಥ ನಿಮ್ಮ ಮರ್ಯಾದೆ ಹೋಗ್ತದೆ ಸರ್. ಹೊರಗೆ ಹಾಕಿ ಅದನ್ನೆಲ್ಲ ಮರ್ಯಾದೆ ಇವರೇ ಬಸ್ಸಲ್ಲಿ ನಾ ಬರ್ತಿದ್ದೇನೆ. ಜನ್ಮದಲ್ಲಿ ನೋಡಿಲ್ಲ. ಅವ್ರಿಗೆ ಎಂತಾದ್ರೂ ಆಗದ ನಾವು ಹೋಗುದಿಲ್ಲ ಸರ್. ಅವ್ರಿಗೆ ಒಂದು ಸಸ್ಪೆಂಡ್ ಆಗುವ ಒಂದು ಕೆಲಸದಿಂದ ಅವ್ರಿಗೆ ಒಂದು ನಾಚಿಕೆ ಮಾಡಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಿದ್ದೀನಿ. ಆದ್ರೆ ನೀವು ಹೊಡಿಬಾರ್ದು, ನೀವು ಬೈಬಾರ್ದು. ಮಾಡಲೇಬೇಕು. ನಿಮ್ಮ ಹಣೆ ಬರ ಇಲ್ಲ, ನಿಮ್ಮ ಹಣೆ ಬರ ಉಂಟಲ್ಲ, ಎಲ್ಲರಿಗೂ ನಿಮ್ಮ ಹಣೆ ಬರ ಎಲ್ಲರಿಗೂ ಯಾರು ಸರ್ ಹೊಡಿತಿದ್ದಾರೆ ಸರ್, ಹೊಡಿತಿದ್ದಾರೆ. ನಾವು ಹೊಡಿತಿದ್ದಾರೆ ಸರ್. ಹೊರಗೆ ಹಾಕಿ ಸರ್, ಇಂಥ ನಿಮ್ಮ ಮರ್ಯಾದೆ ಹೋಗ್ತದೆ ಸರ್. ಹೊರಗೆ ಹಾಕಿ ಅದನ್ನೆಲ್ಲ ಮರ್ಯಾದೆ ಇವರೇ ಬಸ್ಸಲ್ಲಿ ನಾ ಬರ್ತಿದ್ದೇನೆ. ಜನ್ಮದಲ್ಲಿ ನೋಡಿಲ್ಲ. ಅವ್ರಿಗೆ ಎಂತಾದ್ರೂ ಆಗದ ನಾವು ಹೋಗುದಿಲ್ಲ ಸರ್. ಅವ್ರಿಗೆ ಒಂದು ಸಸ್ಪೆಂಡ್ ಆಗುವ ಒಂದು ಕೆಲಸದಿಂದ ಅವ್ರಿಗೆ ಒಂದು ನಾಚಿಕೆ ಮಾಡಿ